ರಸ ಕಾವ್ಯವಿದು ಹೇಳೋ. ಯಾ ಸೀರಿಯಸ್ಲಿ ಶ್ರೀ ಇದಾ ಇನ್ನೋಸೆಂಟ್ ಇದು ಹೆಂಗಿತ್ತಿದು ನೋಡಿ ಹೆಂಗಾಗಿದೆ ಇವಾಗ ಅಂತ. ನಾವು ಫೋಟೋ ಸೆಷನ್ ಮಾಡಿ ಕೊನೆಗೆ ಇಲ್ಲಿ ರೋಡಲ್ಲೇ ಕೂತ್ಕೊಂಡ್ಬಿಟ್ವಿ. ಇದೆಲ್ಲ ನಮ್ಮ ಮನೇಲೇ ಆಗಿರೋ ಕ್ಯಾರೆಟ್ಸು. ಸೊ ನಮ್ಮ ಕ್ಯಾರೆಟ್ ಹಲ್ವಾ ಯಮ್ಮಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಇಲ್ಲಿ ನಮ್ಮ ರೇಯಾಂಶ್ ಅವರು ಕನ್ನಡ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಇದು ಹೆರಿಟೇಜ್ ಹಾಬರ್ ಅಂತ. Hello everyone, good morning. ಹೇಗಿದ್ರೆ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಎಸ್. ಸೊ ಸದ್ಯಕ್ಕೆ ನಾವು ಇಲ್ಲಿ ಲಾಂಗ್ ವೀಕೆಂಡ್ ಕೆನಡಾದಲ್ಲಿ, ಹಾಗಾಗಿ ಇವತ್ತು ನಾವು ಒಂದು ರೌಂಡ್ ಇಲ್ಲಿ ಇವಾಗ ಫಾಲ್ ಸೀಸನ್, ಆಟಮ್ ಸೀಸನ್. ಸೊ ಎಲ್ಲ ಎಲೆಗಳು ಉದುರೋ ಕಾಲ ಇದು. ತುಂಬ ಬ್ಯೂಟಿಫುಲ್ ಸೀಸನ್ ಆಫ್ ದ ಇಯರ್ ಅಂತ ಹೇಳ್ಬೋದು. ಎಲ್ಲ ಕಡೆ ಕಲರ್ಫುಲ್ ಟ್ರೀಸು, ಯೆಲ್ಲೋ ಆರೆಂಜ್ ಕಲರ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಏನು ಒಂದು ಫಾಲ್ ಕಲರ್ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸುಮ್ಮನೆ ಹೈಕ್ ಬಂದಿದ್ದೀವಿ. ತುಂಬ ಚಳಿ ಇದೆ, ಇವತ್ತು ಮಳೆ ಬೇರೆ. ಯಾವಾಗಲೂ ಲಾಂಗ್ ವೀಕೆಂಡ್ ಅಂತ ಹೇಳಿದ ತಕ್ಷಣ ಏನು ವೆದರ್ ಯಾವಾಗಲೂ ಕೈ ಕೊಡುತ್ತೆ ನಮಗಿಲ್ಲಿ. ಯೂಶ್ವಲಿ ಹಂಗೆ ಆಗುತ್ತೆ, ಲಾಂಗ್ ವೀಕೆಂಡ್ ಇರುತ್ತೆ ಬಟ್ ವೆದರ್ ಚೆನ್ನಾಗಿರೋದಿಲ್ಲ. ಬಟ್ ಎನಿವೇಸ್ ನಾವಿವತ್ತು ಹೇಗಾದರೂ ಇರಲಿ ಹೋಗೋಣ, ಚಳಿ ಇರಲಿ ಏನಾದರೂ ಇರಲಿ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಅಲ್ಲ ರೇಂಜ್? ರೇಂಜ್ಗೆ ಚಳಿ ಆಗ್ತಾ ಇದೆ ಅಂತೆ. ಆಲ್ರೆಡಿ ಫುಲ್ ಜಾಕೆಟ್ ಹಾಕೊಂಡು ಹೊರಟಿದ್ದಾನೆ ಇವಾಗ ಅವನು. ಇಷ್ಟು ದಿನ ಜಾಕೆಟ್ ಇಲ್ಲದೆ ಆರಾಮಾಗಿ ಹೋಗ್ತಾ ಇದ್ವಿ. ನೆನ್ನೆಯಿಂದ ಜಾಕೆಟ್ ಹಾಕೊಳ್ಳೋಕೆ ಶುರು ಮಾಡಿದ್ವಿ ನಾವು, ಬಿಕಾಸ್ ಸಿಂಗಲ್ ಡಿಜಿಟಿಗೆ ಬಂದಿದೆ ಇವಾಗ ಟೆಂಪ್ರೇಚರ್. ಸೊ ಇವಾಗ ನಾವು ಒಂದು ರೌಂಡು ಹೈಕ್ ಮಾಡಿಕೊಂಡು ಬರೋಣ. ಚಳಿ ಆಗ್ತಾ ಇದೆ. ನಾವು ಯಾವುದೇ ದೇಶದಲ್ಲಿದ್ದರೂ ಸ್ವಂತ ಮನೆ ತಗೊಳ್ಳೋದು ಎಲ್ಲರ ಕನಸಾಗಿರುತ್ತೆ. ಹಾಗೆ ನೀವು ಕೆನಡಾದಲ್ಲಿ ಮನೆ ತಗೋಬೇಕು ಅಂತ ಇದ್ದೀರಾ ಅಂದರೆ ನಮ್ಮ ಕನ್ನಡದ ರಿಯಾಲ್ಟರ್ ಡಿಸೋಜಾ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ತುಂಬ ನಾಲೆಜ್ ಹಾಗೆ ಎಕ್ಸ್ಪೀರಿಯನ್ಸ್ ಇರುವಂಥ ರಿಯಾಲ್ಟರ್ ಇವರು. ನಾವು ಕೂಡ ಇವರ ಹೆಲ್ಪ್ ತಗೊಂಡು ಇತ್ತೀಚೆಗಷ್ಟೇ ಕೆನಡಾದಲ್ಲೊಂದು ಮನೆ ತಗೊಂಡ್ವಿ. ನಿಮಗೆ ಮನೆ ತಗೊಳ್ಳೋಕ್ಕೆ ಅಥವಾ ಮಾರಾಟ ಮಾಡೋಕ್ಕಿದೆ ಅಂದರೆ ನೀವು ಖಂಡಿತವಾಗ್ಲೂ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಇಟ್ ಔಟ್. ಎಷ್ಟು ಕಲರ್ಫುಲ್ ಲೀವ್ಸ್. ಎಲ್ಲಿ ಬ್ರೌನ್ ಇದೆ, ಎಲ್ಲೋ ಸ್ವಲ್ಪ ಕಡಿಮೆ ಇದೆ, ಬಟ್ ಜಾಸ್ತಿ ರೆಡ್ ಕಲರ್ ಫ್ಲವರ್ಸ್ ಇದೆ ಇಲ್ಲಿ. ರೆಡ್ ಆ್ಯಂಡ್ ಬ್ರೌನು, ಸಾರಿ ಲೀವ್ಸು. ಕರೆಕ್ಟ್ ರೇಂಜ್, ಥ್ಯಾಂಕ್ ಯು ಕರೆಕ್ಟ್ ಮಾಡಿದ್ದಕ್ಕೆ ನನ್ನ. ಎಷ್ಟು ಚೆಂದ ಇದೆ ಅಲ್ಲ, ಫುಲ್ ಲೀವ್ಸಲ್ಲಿ ಕವರ್ ಆಗಿದೆ, ನೆಲ ಕಾಣಿಸೋದೇ ಇಲ್ಲ, ಮಣ್ಣು ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲರಿ ಅವ್ರು ಸ್ವಲ್ಪ ವಾಟರ್ಲೂ ಸೆಂಟ್ರಲ್ ಟ್ರೈನ್ ಇಸ್ ಹಿಯರ್. ಬೋರ್ಡ್ ಮಾಡ್ತಾ ಇದ್ದೀವಿ ಇವಾಗ.
ಇದೆ ಈ ಟ್ರೈನ್ ಒಳಗಡೆ ಬಂದು ಅಲ್ಲ ರೀ. ಇಟ್ಸ್ ನೈಸ್ ಆ್ಯಕ್ಚುಲಿ. ಸಿ ದೊಡ್ಡ ದೊಡ್ಡ ವಿಂಡೋ ಬೇರೆ ಇಟ್ಟಿದ್ದಾರೆ. ಸೊ ಹೊರಗಡೆ ವ್ಯೂ ಚೆನ್ನಾಗಿ ಕಾಣಿಸ್ತೀವಿ ಅಂತ. ಸೊ ಇದು ಹೆರಿಟೇಜ್ ಹಾಪರ್ ಅಂತ ವಾಟರ್ಲೂ ಸೆಂಟ್ರಲ್ಲಿಂದ ಬರ್ತಾ ಇರೋದು. ನಾವಿಲ್ಲಿ ಕಿಚನರಲ್ಲಿ ಬೋರ್ಡ್ ಮಾಡ್ತಾ ಇರೋದು ಇದನ್ನ. ಚೆನ್ನಾಗಿದೆ, 90 ಮಿನಿಟ್ಸ್ ಇರುತ್ತೆ. ಚೆನ್ನಾಗಿದೆ ಅಲ್ಲ. ನಾವು ಟ್ರೈನಲ್ಲಿ ಹೋಗಿ ತುಂಬಾ ದಿನ ಆಗಿತ್ತು. ಅದು ಈ ತರ ಇದು ಒಂಥರ ಫುಲ್ ಹಳೆ ಕಾಲದ್ದು ವಿಂಟೇಜ್ ಸ್ಟೈಲಲ್ಲಿ ಇದೆ ಟ್ರೈನ್. ಅಂಡ್ ಹ್ಯಾರಿ ಪಾಟರ್ ಅಲ್ಲಿ ಹೋಗ್ತಾನಲ್ಲ ಅವನು, ಎಂತದ್ದು ಟ್ರೈನ್ ಹಾಗ್ವರ್ಡ್ಸ್ಗೆ ಹೋಗ್ತಾನೆ ಅದರಲ್ಲಿ, ಈ ತರ ಟ್ರೈನಲ್ಲಿ. ಅಂತ ಎಲ್ಲೆಲ್ಲೋ ಹೋಗಿದ್ವಿ, ಒಂದೊಂದು ಗಂಟೆ ಡ್ರೈವ್ ಮಾಡಿಕೊಂಡು ಅಂತೆಲ್ಲ. ಬಟ್ ನಮ್ಮ ಮನೆ ಹತ್ರನೇ ಇಲ್ಲಿ ಗ್ರ್ಯಾಂಡ್ ರಿವರ್ ಟ್ರೈಲ್ ಅಂತ ಇದೆ. ಇಲ್ಲೇ ಒಂದು ಭಾರಿ ಚಂದ ಫಾಲ್ ಕಲರ್ಸ್ ಇವಾಗ ಕಾಣಿಸ್ತಾ ಇದೆ ಇಲ್ಲಿ ಟ್ರೈಲಲ್ಲಿ. ತುಂಬ ಚೆನ್ನಾಗಿದೆ. ಅಲ್ಲಿಂದ ನಡ್ಕೊಂಡ್ ಬಂದ್ವಿ. ಏನೇ ಆಗ್ಲಿ ಫಾಲ್ ಸೀಸನ್ ಅಂದ್ರೆ ಮಾತ್ರ ಭಯಂಕರ ಚಂದ ಅಲ್ಲ ರೀ. ಯಾ, ಎಷ್ಟು ಚಂದ ಫ್ಲವರ್ಸ್ ಅಂದ್ರೆ, ಫ್ಲವರ್ಸ್ ಅಂತೆ ಲೀವ್ಸು, ಅಷ್ಟು ಚಂದ. ಅದು ಬೀಳ್ತಾ ಇರ್ಬೇಕಾದ್ರೆ ಸ್ಲೋ ಮೋಷನ್ ತುಂಬಾ ಚೆನ್ನಾಗಿರುತ್ತೆ. ಗಾಳಿ ಬರ್ತಾ ಚಳಿನೂ ಆಗ್ತಾ ಇದೆ. ಬಟ್ ಆದ್ರೂ ಏನಪ್ಪ ನಿಂದು ಹೇಳು, ಏನ್ ಹೇಳು ಹೇಳು ಹೇಳು, ಏನಾದ್ರು ಹೇಳು. ನಥಿಂಗ್. ಓಕೆ ಓಕೆ. ಯಾರೋ ಅಪ್ಪ ಬ್ಯಾನ್ ಮಾಡಿಲ್ಲ, ಯಾರೋ ಅಪ್ಪ ಬ್ಯಾನ್ ಮಾಡಿಲ್ಲ, ನಾನು ಡೆಫಿನೆಟ್ಲಿ ಬ್ಯಾನ್ ಮಾಡಿಲ್ಲ. ಐಪ್ಯಾಡ್ ಪಾಸ್ವರ್ಡ್ ನಂಗೆ ಗೊತ್ತುಂಟು, 040574. ಇವನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಮನೆಗೆ ಹೋಗಿ ಇವನಿಗೆ ಮನೆಗೆ ಹೋಗೋಣ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ನಿಗೆ ಅಲ್ಲಿ ಹೋಗಿ ಇವಾಗ ಐಪ್ಯಾಡ್ ಅಲ್ಲಿ ಏನೋ ನೋಡ್ಲಿಕ್ಕಿದೆ ಅಂತೆ. ಅವ್ನಿಗೆ ನಾವು ಆಕ್ಚುಲಿ ಕೊಡಲ್ಲ ಐಪ್ಯಾಡ್ ಯೂಶಲಿ, ಅದಕ್ಕೆ ಲಾಕ್ ಹಾಕಿಟ್ಟಿರ್ತೀವಿ. ಈಗ ಅವನಿಗೆ ಅದ್ರದ್ದು ಲಾಕ್ ಗೊತ್ತಾಗಿದೆ ಅಂತೆ, ಲಾಕ್ ನಂಬರ್ ಏನು ಅಂತ. ಸೊ ಇವಾಗ ಅದನ್ನ ಟೆಸ್ಟ್ ಮಾಡಿ ಟೆಸ್ಟ್ ಯೂಸ್ ಮಾಡ್ಬೇಕಂತೆ. ಅದಕ್ಕೆ ಬೇಗ ಮನೆಗೆ ಹೋಗೋಣ ಅಂತ ಇವಾಗ, ಅಲ್ವಾ? And Google. Yeah. I don't know about that. See, ಇದಾ ಇನ್ನೋಸೆಂಟ್ ಇದು. ಹೆಂಗಿತ್ತಿದು ನೋಡಿ, ಹೆಂಗಾಗಿದೆ ಇವಾಗ ಅಂತ. ಹೆಂಗಿತ್ತು ಗೊತ್ತಾ ಇದು? ಪಾಪದ ಹೇಳಿದ್ ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ಅಲ್ಲಿ ಇತ್ತು. ಈಗ ನೋಡಿ ಹೆಂಗಾಗಿದೆ ಇದು ಅಂತ. ರೇಯಾನ್, is it nice or no? Yes, it is. ಚೆನ್ನಾಗಿದೆ ಅಲ್ಲ? Yes. Yes. ನೀನು ಯಾವ ಸಾಂಗ್ ಹೇಳ್ತಾ ಇದ್ದೆ ಅವಾಗಲೇ ಹೇಳು. La 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 la. ಸಾಂಗ್ ಹೇಳ್ಬೇಕು, ಬರೀ ಟ್ಯೂನ್ ಅಲ್ಲ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು. ಹೇಳೋ. ಯಾ, ಸೀರಿಯಸ್ಲಿ ಹೇಳು. ಹೇಳ್ತಾ ಇದ್ದಲ್ಲ ಅವಾಗಲೇ. ಇಲ್ಲಿ ನನ್ನ ಮುಖದ ಮೇಲೆ ಬಿಸಿಲು ಬೀಳ್ತಾ ಇದೆ. ಹಾಗೆ ನೀವು ನನ್ನ ಕೈ ನೋಡ್ತಾ ಇದ್ರೆ ನೋಡಿ ಎಷ್ಟು ರೆಡ್ ಆಗಿದೆ ಅಂತ. ಫುಲ್ಲು ಫ್ರೀಸ್ ಆಗಿದೆ. ಎಷ್ಟು 6-5 ಏನೋ ಇದೆ ಅಷ್ಟೇ ಅನ್ಸುತ್ತೆ ಟೆಂಪರೇಚರು. ಫಾಲಲ್ಲೇ ಈ ರೇಂಜ್ಗೆ ಕೈ ಫ್ರೀಸ್ ಆಗ್ಬಿಟ್ಟಿದೆ. ಮೂಗು ನೋಡಿ ಕೆಂಪಾಗಿದೆ ಚಳಿಗೆ ಅಲ್ಲ ರೇಂಜ್. ಎಷ್ಟು ಬಿಸಿಲಿದ್ರು ಇನ್ನು ವಿಂಟರಲ್ಲಂತೂ ಇದೆಲ್ಲ ಯಾವುದು ನಾಟೋದಿಲ್ಲ. ನಾವು ಫೋಟೋ ಸೆಷನ್ ಮಾಡಿ ಕೊನೆಗೆ ಇಲ್ಲಿ ರೋಡಲ್ಲೇ ಕೂತ್ಕೊಂಡ್ಬಿಟ್ವಿ. ಈ ರೋಡ್ ಅಂದ್ರೆ ಇದು ಏನು ವೆಹಿಕಲ್ಸ್ ಹೋಗೋ ರೋಡ್ ಅಲ್ಲ, ಬರೀ ವಾಕಿಂಗ್ ಟ್ರೈಲ್ ಇದು. ಸೊ ಇಲ್ಲೇ ಕೂತ್ಕೊಂಡು ಇವಾಗ
ಈ ರಾಶಿ ಎಲೆಗಳ ಮಧ್ಯೆ ಫೋಟೋ ತೆಕ್ಕೊಂತಾ ಇದೀವಿ ಅಲ್ಲ ರೇಂಜ್. ಈಗ ಸ್ಲೋ ಮೋಷನ್ ಎಲ್ಲ ತಕೊಂಡ್ವಿ ಈ ತರ ತಲೆಗೆಲ್ಲ ಹಾಕಿ ಚೆನ್ನಾಗಿ ಬಂತು ಎಲ್ಲಾನು. ಅದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಅನ್ನ ನೀವಿನ್ನು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಇವಾಗ ಕಾಣಿಸ್ತಾ ಇದೆ ಲಿಂಕ್, ಏನು ನನ್ನ ಹ್ಯಾಂಡಲ್ ಇದು, ಅದನ್ನ ಫಾಲೋ ಮಾಡಿ. ಓಕೆನಾ? ಇದೆಲ್ಲ ನಮ್ಮ ಮನೇಲೇ ಆಗಿರೋ ಕ್ಯಾರೆಟ್ಸ್. ಇವಾಗ ಅದ್ರದ್ದು ಸಿಪ್ಪೆ ತೆಗೆದು ಇಲ್ಲಿ ಇವಾಗ ಏನ್ ಮಾಡಿದ್ರಿ? ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೊರಟಿದೀವಿ. ತುಂಬಾ ಇದೆ, ಇದು ಒಂದೇ ಸರಿ ಏನು ಇದಕ್ಕೆ ಹಾಕಕ್ಕಾಗಲ್ಲ, ಇನ್ನೂ ಇದೆ ಆಕ್ಚುಲಿ. ಸೊ ಉಳ್ದಿರೋದು ಇದಿಷ್ಟು ಇವಾಗ ತೆಗ್ದಿಟ್ಟಿದ್ದೀನಿ. ಇವಾಗ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಇಲ್ಲಿ ಸಿಪ್ಪೆ ಎಲ್ಲ ತೆಗ್ದಿಟ್ಟಾಗಿದೆ, ಇನ್ನು ಹಲ್ವಾ ಮಾಡೋಣ. ಸೊ ನಮ್ಮ ಕ್ಯಾರೆಟ್ ಹಲ್ವಾ ಯಮ್ಮಿ ಯಮ್ಮಿ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ನಮ್ಮ ರೇಯಾನ್ಶ್ ಅವರು ಕನ್ನಡ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಕನ್ನಡ ಕ್ಲಾಸಿಗೆ ಸೇರಿಸಿದ್ದೀವಿ ಅವನನ್ನು. ಸೊ ಕನ್ನಡ ಕ್ಲಾಸ್ ಆಗ್ತಾ ಇದೆ ಇವಾಗ, ಇನ್ನೂ ಶುರು ಮಾಡಿದಾರಷ್ಟೇ ಅ ಆ ಇ ಇಂದ ಅಲ್ಲ ರೇಂಜ್. ಏನದು? ಸೊ ಈ ಒಂದು ಫಾಲ್ ಕಲರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿ ಆಗ್ರಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಹಲೋ ಈ ಕಡೆ.